ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬೈಂದೂರು ಕ್ಷೇತ್ರ ಶಿಕ್ಷಣ ವ್ಯಾಪ್ತಿಯ ನ್ಯೂ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಬಂಟ್ವಾಡಿಯಲ್ಲಿ ಸುಮಾರು 40 ವರ್ಷಗಳ ಕಾಲ ಹಲವಾರು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಿದ ಅತ್ಯಂತ ಅವಿರತ ಶ್ರಮವಹಿಸಿ ದುಡಿದ ಬಿ ನಾಗೇಶ್ ಶಾನ್ಭೋಗ್ ಶಾಲೆಯ ಸರ್ವತೋಮುಖ ಏಳಿಗೆಗಾಗಿ ಹಗಲಿರುಳು ದುಡಿದು ಕಿರಿಯ ಪ್ರಾಥಮಿಕ ಶಾಲೆಯನ್ನಾಗಿಸಿದ್ದಾರೆ. ಅವರಿಗೆ ಸಾರ್ವಜನಿಕ ಸನ್ಮಾನ ಕಾರ್ಯಕ್ರಮ ಸಂಭ್ರಮದಿಂದ ನಡೆಯಿತು. ಶೈಕ್ಷಣಿಕ ಕ್ಷೇತ್ರದ ಸಾಧನೆಯನ್ನು ಗುರುತಿಸಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಜನಮೆಚ್ಚಿದ ಶಿಕ್ಷಕ ಹಾಗೂ ಉಡುಪಿ ಜಿಲ್ಲಾ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಕಾಯಕವೇ ಕೈಲಾಸ ಎಂಬಂತೆ ನಿಸ್ವಾರ್ಥ ಮನೋಭಾವದ ಪ್ರತಿಭಾವಂತ ಶಿಕ್ಷಕರಾಗಿ ಊರ ಪರವೂರ ಜನರ ಪ್ರೀತಿಗೆ ಪಾತ್ರರಾಗಿರುವ ನಾಗೇಶ್ ಶಾನ್ಭೋಗ್ ಅವರು ಮುಖ್ಯೋಪಾಧ್ಯಾಯರು, ಅಪಾರ ಶಿಷ್ಯ ವೃಂದದ ನೆಚ್ಚಿನ ಗಣಿತ ಶಿಕ್ಷಕರಾಗಿ ನ್ಯೂ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಬಂಟ್ವಾಡಿಯಲ್ಲಿ ಪ್ರಾಮಾಣಿಕವಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ತಮ್ಮ ಶೈಕ್ಷಣಿಕ ವೃತ್ತಿಯಿಂದ ಸರ್ಕಾರಿ ನಿವೃತ್ತಿ ಹೊಂದಿರುವ ಜನಮನ್ನಣೆ ಗಳಿಸಿರುವ ಆದರ್ಶ ಶಿಕ್ಷಕ ಎನ್ನಿಸಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶಾಲಾ ಸಂಚಾಲಕರಾದ ಬಿ ಅರುಣ್ ಕುಮಾರ್ ಶೆಟ್ಟಿ ಗುಡ್ಡಮಾಡಿ, ಶಿಕ್ಷಣ ಸಂಯೋಜಕರಾದ ಪ್ರಕಾಶ್ ಹೆಬ್ಬಾರ್, ರಾಮಚಂದ್ರ ಕಾಮತ್, ಪ್ರಭಾರ ಮುಖ್ಯ ಉಪಾಧ್ಯಾಯರಾದ ರಘುರಾಮ್ ನಾಯ್ಕ್ ಹಾಗೂ ಬಂಟ್ವಾಡಿ, ಸೇನಾಪುರ, ಹಕ್ಲಾಡಿಗುಡ್ಡೆ, ಕೆಳಾಕಳಿ ಇನ್ನಿತರ ಭಾಗಗಳ ಅಪಾರ ಅಭಿಮಾನಿ ವರ್ಗದವರು ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಬೈಂದೂರು.